ಮಲರಾಯ ಗ್ರಾಮ ಸಮಿತಿ ಮರ್ತಾಜೆ ಗುತ್ತು ಸಜಿಪ ಮುನ್ನೂರು ಇದರ ಆಶ್ರಯದಲ್ಲಿ ಮರ್ತಾಜೆ ಮಣ್ಣುದ ಕೆಸರದ ಗೊಬ್ಬು ಪಂದ್ಯಾಟವು ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು. ಶ್ರೀ ಮಲರಾಯ ದೇವಸ್ಥಾನದಲ್ಲಿ ವಿಶೇಷ ಪ್ರಾರ್ಥನೆಯೊಂದಿಗೆ ಚಾಲನೆ ನೀಡಲಾಯಿತು. ಬಳಿಕ ಮಲರಾಯ ಚಾವಡಿ ವೇದಿಕೆಯಲ್ಲಿ ನಡೆದ ಉದ್ಘಾಟನಾ ಸಮಾರಂಭದಲ್ಲಿ ಸಾಧ್ವಿ ಬಂಗೇರ ಮತ್ತು ತಂಡದವರಿಂದ ಪ್ರಾರ್ಥನೆ ನೆರವೇರಿತು. ಮಲರಾಯ ದೇವಸ್ಥಾನದ ಗಡಿ ಪ್ರಧಾನರಾದ ಸುಕುಮಾರ್ ಬಂಟ್ವಾಳ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಕಾರ್ಯಕ್ರಮದ ಉದ್ದೇಶವನ್ನು ವಿವರಿಸಿದರು. ಕಾರ್ಯಕ್ರಮವನ್ನು ಶ್ರೀ ಮಹಾಮಾಯಿ ಕ್ಷೇತ್ರ ಕಾರಂಬಣೆಯ ಆನುವಂಶಿಕ ಅರ್ಚಕರಾದ ಶ್ರೀ ಅರುಣ್ ಕುಮಾರ್ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆಗೈದ ಗ್ರಾಮದ ಸಾಧಕರನ್ನು ಸಮಿತಿಯ ವತಿಯಿಂದ ಗೌರವಿಸಿ ಸನ್ಮಾನಿಸಲಾಯಿತು. ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಹಿಂದೂ ಮುಖಂಡರಾದ ಅರುಣ್ ಕುಮಾರ್ ಪುತ್ತಿಲ, ಗಂಗಾಧರ್ ಭಂಡಾರಿ ಆಳ್ವರ ಪಾಲು, ನಾಲ್ಕೈತಯ್ಯ ದೇವಸ್ಥಾನದ ಗಡಿ ಪ್ರಧಾನ ಸುನೀತ್ ಯಾನೆ, ಶಂಕರ ಪೂಜಾರಿ ಕರಂದಾಡಿ, ಬಂಟ್ವಾಳ ತುಳುಕೂಟದ ಅಧ್ಯಕ್ಷ ಸುದರ್ಶನ್ ಜೈನ್, ಮುಂಡೂರು ಸುಬ್ರಾಯ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಕಾರ್ಯದರ್ಶಿ ಧನಂಜಯ ಕುಲಾಲ್, ಪಾಣೆಮಂಗಳೂರು ರೈತರ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ಜಯಶಂಕರ್ ಬಾಸಿತ್ರಯ, ಹಾಸನದ ತಿಮ್ಮಪ್ಪ ಶೆಟ್ಟಿ ಕುಂಬಾರ್, ಲಲಿತಾ, ಕರಾವಳಿ ತರಂಗಿಣಿ ಪತ್ರಿಕೆಯ ಸಂಪಾದಕ ಪ್ರೀತಂ ರೈ, ಧರ್ಮಸ್ಥಳ ಪಿಡಿಒ ನಾಗೇಶ್ ಮರ್ತಾಜೆ, ಕೆನರಾ ಬ್ಯಾಂಕ್ನ ಆರ್ಎಎಚ್ ಡಿವಿಷನಲ್ ಮ್ಯಾನೇಜರ್ ಪುರಂದರ ಧೇರಾಜೆ ಬೊಟ್ಟು, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಂಟ್ವಾಳದ ಯೋಜನಾಧಿಕಾರಿ ಜಯಾನಂದ, ಸಮಾಜ ಸೇವಾ ಸಹಕಾರಿ ಸಂಘ ಬಂಟ್ವಾಳದ ನಿರ್ದೇಶಕ ಅರುಣ್ ಕುಮಾರ್ ಕುಕ್ಕುದಕಟ್ಟೆ, ಸಜಿಪ ಮುನ್ನೂರು ಮೂರ್ತೆದಾರರ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ಸಂಜೀವ ಪೂಜಾರಿ ಕುಚ್ಚಿಗುಡ್ಡೆ, ಬಂಟ್ವಾಳ ಲಯನ್ಸ್ ಕ್ಲಬ್ನ ಅಧ್ಯಕ್ಷ ಜಯೇಶ್ ಕೋವಿಂದ್, ಬಂಟ್ವಾಳ ಜೆಸಿಐನ ಕಿಶೋರ್ ಆಚಾರ್ಯ, ಸಜಿಪ ಮುನ್ನೂರು ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷ ಪರಮೇಶ್ವರ್, ಬಿಡಿ ಕಾಂಟ್ರಾಕ್ಟರ್ ಸಂಜೀವ ಪೂಜಾರಿ ಸುಭಾಷ್ ನಗರ, ನಾವೂರ ಕಾಂಟ್ರಾಕ್ಟರ್ ಸೀತಾರಾಮ ಸಾಲ್ಯಾನ್, ಅಮೂಲ್ಯ ಸೇವಾ ಪ್ರತಿಷ್ಠಾನದ ಸ್ಥಾಪಕ ಅಧ್ಯಕ್ಷ ಮುರಳೀದಾಸ್ ಕುಲಾಲ್, ಮಂಗಳೂರು ಮಾತೃಭೂಮಿ ಡೆವಲಪರ್ಸ್ನ ನವೀನ್ ಸುವರ್ಣ ಮಿತ್ತಕಟ್ಟ, ಮರ್ತಾಜಿ ಗುತ್ತು ತರವಾಡು ಮನೆಯ ಹಿರಿಯರಾದ ಪದ್ಮನಾಭ ನಾಯ್ರ ಹಾಗೂ ಮಂಗಳೂರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೇಲ್ವಿಚಾರಕಿ ಶಿವಲಕ್ಷ್ಮಿ ಭಾಗವಹಿಸಿ ಶುಭ ಹಾರೈಸಿದರು. ಇವತ್ತು ತರವಾಡು ವ್ಯವಸ್ಥೆಗೆ ಸೀಮಿತವಾಗಿರತಕ್ಕಂತಹ ಕಾಲಘಟ್ಟದಲ್ಲಿ ಒಂದು ದೈವಸ್ಥಾನದ ಜೊತೆಗೆ ಧಾರ್ಮಿಕ ಪರಂಪರೆಯನ್ನ ನಮ್ಮ ಅಸ್ಮಿತೆಯನ್ನ ಉಳಿಸತಕ್ಕಂತ ಕೆಲಸ ಕಾರ್ಯ ತರವಾಡು ಮನೆತನದ ಮುಖಾಂತರ ಆಗಿದ್ರೆ ಇವತ್ತು ತರವಾಡು ಮನೆತನದವರು ಇಡೀ ಸಮಾಜವನ್ನ ಹಿಂದೂ ಸಮಾಜವನ್ನ ಒಗ್ಗೂಡಿಸಬೇಕು. ನಮ್ಮ ತರವಾಡಿನ ಸಂಪ್ರದಾಯಗಳು ಮತ್ತು ನಾವು ರಕ್ಷಣೆ ಮಾಡತಕ್ಕಂತಹ ಧರ್ಮ ದೈವಗಳು ಇಡೀ ಹಿಂದೂ ಸಮಾಜಕ್ಕೆ ಆಶೀರ್ವಾದ ಮಾಡಬೇಕು. ಅದರ ಪರಿಣಾಮ ಇಡೀ ಸಮಾಜ ಒಂದಾಗಿ ಒಟ್ಟಾಗಿ ಮುಂದಿನ ದಿವಸದಲ್ಲಿ ಇರಬೇಕು ಅನ್ನತಕ್ಕಂಥ ಒಳ್ಳೆಯ ಸಂದೇಶದ ಜೊತೆಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಅಂತ ನಾನು ಭಾವಿಸಿದ್ದೇನೆ. ಮರಿತ್ತಂಚಿನ ಊರು ಒಂದು ದುಂಬುದಾಗಲು ಪನಂತೇರು ಪಂಡ ಮರಿ ಎಂಚೆತ್ತಿನ ಪಂಡ ಸತ್ಯದಿಗೆದ ಊರು ಸತ್ಯ ಒಂಜಿ ಪನ್ಪುಣಂಚಿನ ಊರು ಅಂಚ ಮರಿತ್ತಂಚಿನ ಊರು ಬರೆದು ಅವು ಮರ್ತಾ ಜಾತಿನಿ ಅಂಚ ಇನಿಲ ಅಂಚೆನೆ ಮೂಲು ಸತ್ಯದಿಗೆರೇ ಉಲ್ಲೇರು ಇನಿಕ್ಲ ದಯಪಂಡ ಮಾತಾ ವಿಚಾರಡ್ಲ ಇತ್ತೆ ಇನ್ನೊಂಜಿ ಈತ ಮಲ್ಲ ಕಾರ್ಯಕ್ರಮ ಮನ್ಪೋಡು ನಾಡಲ ನೆತ್ತ ಪಿರವು ಬೆಂತಿನ ಜವನಿಯರ್ನ ಫಲ ಶ್ರಮ ದಿಂಜ ಉಂಡು ನಿಜವಾದ ನೆತ್ತ ಶ್ರಮ ಅಕಲ್ ದಾದ ಬಂಡಲ ಆ ಎಂಚ ದುಂಬುದಕಲ ಪ್ರೇರೇಪಣೆ ಸತ್ಯದಿಗಡ್ ನಡತೇರ ಅಂಚೆನೆ ಸತ್ಯದಿಗೆಡ್ ಈ ಕಾರ್ಯಕ್ರಮ ಮಾತೆರ್ಲ ಪಾಲು ಪಡೆದೇರು. ಪೂರ ಇಷ್ಟಾರ್ಥ ಸಿದ್ಧಿ ಈ ಊರ್ದ ಪೂರ ಭಕ್ತರ್ನ ಇಷ್ಟಾರ್ಥ ಸಿದ್ಧಿ ಅದು ಕಷ್ಟ ಪೂರ ಪರಿಹಾರ ಅಲ್ತ್ಕೊರ್ಪು ನಂಚಿನ ಮಹಾಶಕ್ತಿ ಅಂಚಾದು ಇನಿ ನಡಪು ನಂಚಿನ ಈ ಕಾರ್ಯಕ್ರಮ ಕಡೆ ಮುಟ್ಟ ಯಶಸ್ವಿಯಾದ ನಡಪಾರ ಈ ಊರ್ದ ಮಾತ ಜನಕ್ಲೆಗಳ ಶಕ್ತಿ ಸಾಮರ್ಥ್ಯ ಅಂಚೆನೆ ಆಯುಷ್ಯ ಆರೋಗ್ಯ ಸುಖ ಶಾಂತಿ ನೆಮ್ಮದಿನ ಈ ಗ್ರಾಮದ ಮಾತ ದೈವದೇವರು ಕರುಣಿಸಾವಡು ಆ ಪ್ರಕಾರವಾದ ಇನಿ ಈ ಪೊರ್ತುಡು ಈ ಜಾಗೇಡು ಎಂಕ್ಲೇನು ಮಾತ ಲೆತ್ತದು ಎಂಕ್ಲೆಗೆ ಈ ಅವಕಾಶ ಕೊರ್ನಕ್ಲೆ ಮಾತ ಎನ್ನ ಉಡುಲಂಜಿ ಸೊಲ್ಮೇಲಿನ ಸಂದ. ಸಭಾ ಕಾರ್ಯಕ್ರಮದಲ್ಲಿ ಕಾರ್ಯದರ್ಶಿ ಶಿವರಾಮ್ ಮತ್ತಾಜೆ ಸ್ವಾಗತಿಸಿದರು. ಎಚ್ಕೆ ನಯನಾಡು ಕಾರ್ಯಕ್ರಮ ನಿರೂಪಿಸಿದರು. ಸಂಘಟನಾ ಕಾರ್ಯದರ್ಶಿ ಸಂತೋಷ್ ಮರ್ತಾಜೆ ವಂದಿಸಿದರು. ಉದ್ಘಾಟನೆಯ ಬಳಿಕ ಗ್ರಾಮಸ್ಥರೆಲ್ಲರೂ ಕೆಸರುಗದ್ದೆ ಕ್ರೀಡಾಕೂಟದಲ್ಲಿ ಅತ್ಯಂತ ಉತ್ಸಾಹದಿಂದ ಭಾಗವಹಿಸಿ ಸಂಭ್ರಮಿಸಿದರು.
ನ್ಯೂಸ್ ಬಂಟ್ವಾಳ.